ನಾಗ ಮತ್ತು ದೈವ ನೀವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ? ನಾಗವೂ ಪ್ರಾಕೃತಿಕವಾದಂಥ ಶಕ್ತಿ, ದೈವವೂ ಸಹ ಪ್ರಾಕೃತಿಕವಾದಂಥದ್ದೇ. ಹಾಗಿರುವಾಗ ದೈವ ಅಂದರೆ ಏನು? ಇವೆಲ್ಲವೂ ದೈವ ಅಂತ ಹೇಳಿದರೆ ನಾವು ಈಗ ತುಳುನಾಡಿನಲ್ಲಿ ಅಥವಾ ಈ ಒಂದು ಪರಶುರಾಮ ಸೃಷ್ಟಿಯಲ್ಲಿ ದೈವಗಳಿಗೆ ತುಂಬ ಮಹತ್ವ ಇದೆ. ಅದನ್ನೇ ಅಲ್ಲಿ ಈಶ್ವರೀಯ ಸಂಬಂಧಪಟ್ಟ ರುದ್ರಗಣಗಳು, ಶಕ್ತಿಗಣಗಳು ಮತ್ತು ವಿಷ್ಣುವಿನ ಶಕ್ತಿಗೆ ಬೇಕಾದಂಥ ಗಣಗಳು, ಹೀಗೆ ನಮ್ಮಲ್ಲಿ ಅದರದ್ದೇ ಆದಂಥ ಆರಾಧನಾ ವಿಧಿಗಳು, ಅದರದ್ದೇ ಆದಂಥದ್ದು ಆಚರಣೆಗಳು, ಅವರವರೇ ಮಾಡಿಕೊಂಡಂಥ ಕೆಲವೆಲ್ಲ ನಿಯಮಾವಳಿಗಳಿದ್ದಾವೆ. ಇನ್ನು ನಾಗನಿಗೆಯೂ ಸಹ ಅಷ್ಟೇ, ನಾನು ಈ ಮೊದಲೇ ಹೇಳಿದ ಹಾಗೆ ಪ್ರಾಕೃತಿಕವಾಗಿಯೂ ವೈದಿಕವಾಗಿಯೂ ಮತ್ತು ಜಾನಪದೀಯವಾಗಿ ಈ ಥರ ಎಲ್ಲ ಆಚರಣೆ ಇದೆ. ನೀವು ಸಮೀಕರಿಸ್ತೀರಿ ಹೇಗೆ? ನಾಗನೇ ಅಥವಾ ಇವೆಲ್ಲವೂ ಒಂದು ಸಮುಚ್ಚಯವಾಗಿ ಮಾಡಿದಾಗ ಅದಕ್ಕೊಂದು ಅರ್ಥವತ್ತಾದಂಥ ಒಂದು ವ್ಯವಸ್ಥೆ. ನಾಗನೂ ಬೇಕು, ದೈವವೂ ಬೇಕು. ಕೆಲವೆಲ್ಲ ಬ್ರಹ್ಮಸ್ಥಾನ ಅಂತೇಳಿ ನಾವೊಂದು ಪರಿಕಲ್ಪನೆ ಮಾಡಿಕೊಂಡಿದ್ದೇವೆ. ನಾಗ ಅಥವಾ ಇವೆಲ್ಲವೂ ಇಚ್ಛಿತವಾದಂಥ ಫಲ ಕೊಡಬೇಕಾದ್ರೆ ಸಮಷ್ಟಿಯಾಗಿ ನಾವು ಮಾಡ್ತೇವೆ. ಬ್ರಹ್ಮಸ್ಥಾನ ಅಂತ ಹೇಳಿದ್ರೆ ಅಲ್ಲಿಗೆ ಬ್ರಹ್ಮ ಅಂತೇಳಿ ನಾವು ಈ ಚತುರ್ಮುಖ ಬ್ರಹ್ಮ ಅಲ್ಲ, ಬೆರ್ಮೇರು ಅಂತ ಹೇಳುವಂಥದ್ದು ಪರಿಕಲ್ಪನೆ. ಬ್ರಹ್ಮನನ್ನು ಒಂದು ದೈವ ಅಂತೇಳಿ ಹೇಳುವಂಥ ಒಂದು ನೆಲೆ. ಅವರು ಮನುಷ್ಯರಾಗಿದ್ದುಕೊಂಡು ಕಡೆಗೆ ದೈವತ್ವವನ್ನು ಪಡೆದವರು ಇದ್ದಾರೆ ದೈವಗಳಲ್ಲಿ. ಈಗ ಕೋಟಿ ಚೆನ್ನೈಯರು ಇವೆಲ್ಲರನ್ನು ನಾವು ಯಾಕೆ ಮಾಡ್ತೇವೆ ಅಂದರೆ, ಏನೋ ಒಂದು ಅಲೌಕಿಕವಾದ ಶಕ್ತಿಯ ಒಂದು ಪ್ರಾತಿನಿಧೀಕರಣ ಅಲ್ಲಿಂದ ಆಗಿದೆ, ಅವರಿಂದ ಕೆಲವು ಕಾರಣಿಕಗಳು ಆಗಿದೆ ಅಂತ ಹೇಳುವ ನೆಲೆಯಲ್ಲಿ ನಾವು ನಂಬಳಿಕೆ ಮಾಡಿಕೊಂಡು ಬರ್ತೇವೆ. ಅವೆಲ್ಲವೂ ಅವರವರ ವೈಯಕ್ತಿಕ ನಂಬಿಕೆಗಳಿಗೆ ಅನುಗುಣವಾಗಿ ಅವರ ಆಚರಣೆಗಳು, ಅವರ ಪದ್ಧತಿಗಳು, ಹಿರಿಯರಿಂದ ಪೂರ್ವಿಕರಿಂದ ಬಂದಂಥ ವಿಧಾನಗಳು, ಅದನ್ನು ಅವರವರಲ್ಲಿಯೇ ನೋಡಿಕೊಂಡು ಅವರವರೇ ಪರಿಹರಿಸ್ಕೊಳ್ಬೇಕಾದಂಥದ್ದು. ನಾಗನಿಗೆ ಇದಮಿತ್ತವಾದಂಥ ವಿಧಾನಗಳಿದೆ. ನಾವು ಹೇಳಿದೆ, ರಾಜಸಿಕವಾದಂಥದ್ದು, ಸಾತ್ವಿಕವಾದಂಥದ್ದು, ತಾಮಸಿಕವಾದಂಥದ್ದು ಆಚರಣೆಗಳಿದ್ದಾವೆ. ತಂಬಿಲಗಳು, ಆಶ್ಲೇಷ ಬಳಿಗಳು ಮತ್ತು ಮಂಡಲ ಅಥವಾ ಡಕ್ಕೆ ಬಲು, ಇವೆಲ್ಲವೂ ಆಯಾ ಸ್ತರಗಳಲ್ಲಿ ನಡೆಯುವಂಥದ್ದು. ಇನ್ನು ಇದು ನಾಗ ಮತ್ತು ದೈವಗಳಿಗೆ ನಾವು ಸಮಷ್ಟಿಯಾಗಿ ಆಚರಣೆ ಮಾಡ್ಕೊಂಡು ಹೋಗ್ತೇವೆ. ನಮಗೆ ಅನುಗ್ರಹ, ಅದು ಯಾವ ಮೂಲದಿಂದ ಬಂದರೂ ನಮಗೆ ಅನುಗ್ರಹ ಬೇಕು. ವಿ ಆರ್ ಲುಕಿಂಗ್ ಫಾರ್ ದ ಅಲ್ಟಿಮೇಟ್ ರಿಸಲ್ಟ್, ದ ವೆಲ್ ಬೀಯಿಂಗ್. ಆ ಥರ ಒಂದು ದೊಡ್ಡ ಪ್ರಶ್ನೆ ಅದು ಈಗ ತುಂಬದಾಗಿದೆ. ಯಾಕಂದರೆ ಒಂದು ಮನುಷ್ಯ ಸ್ವಭಾವತಃ ಸಂಚಾರ ಜೀವನಕ್ಕೆ ಪಟ್ಟಾಗ, ನಾಗರಿಕ ಜೀವನಕ್ಕೆ ಅವನು ಬಂದಾಗ, ಒಂದು ಕಲೆಯಿಂದ ಇನ್ನೊಂದು ನೆಲೆಗೆ ಹೋದಾಗ, ಅದು ತನ್ನ ಹಿರಿಯರು ಆಚರಿಸಿಕೊಂಡು ಬಂದದ್ದನ್ನು ಅವನು ಮೂಲ ಅಂತೇಳುವ ಅವನ ಪರಿಕಲ್ಪನೆ. ಆದರೆ ಇಲ್ಲಿ ಮೂಲ ಅಂತೇಳುವುದು, ನಮಗೆ ಮೂಲ ಯಾರು? ನಮಗೆ ತೋರಿ ಬರುವ ಮೂಲ ಯಾರು? ನಮ್ಮ ತಂದೆ. ಪ್ರತ್ಯಕ್ಷವಾಗಿ ನಮ್ಮ ತಂದೆ ಅಥವಾ ನಮ್ಮ ಸೋದರ ಮಾವ, ನಿಮ್ಮ ಹಳೆಯ ಸಂತತಿಗಳು. ಹಾಗಿರುವಾಗ ಅವರು ಏನು ಆಚರಣೆ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಬಂದಿದ್ದಾರೆ ಅದು ಮೂಲ ಆಗ್ತದೆ. ಅದಕ್ಕಿಂತ ಹಿಂದಿನದು ಅದು ನಮಗೆ ತಿಳಿಯದೇ ಇರುವ ವಿಚಾರ. ಅದು ಗೊಂದಲ ಮತ್ತು ಜಿಜ್ಞಾಸೆಗಳಿಗೆ ಕಾರಣ ಆದಿತ್ತು ಬಿಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ನಿಮಗೆ ಬಂದರೂ ಬರ್ಬೋದು, ಅದೆಲ್ಲವನ್ನು ನೀವು ಕಾಲಕ್ಕೆ ಬಿಟ್ಟು ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಇಲ್ಲಿ ಒಂದು ಶ್ಲೋಕವನ್ನು ನಾವು ಉದಾಹರಿಸ್ತೇವೆ. ತತ್ಪಿಂಡಮೇಕಂ ಬಹುಭಾಂಡ ರೂಪ, ಒಂದು ಮಣ್ಣಿನ ಮುದ್ದೆ ಅದು ಬೇರೆ ಬೇರೆ ವಿಧವಾದ ಪಾತ್ರೆಗಳಾಗಿ ಕನ್ವರ್ಟ್ ಆಗ್ತದೆ. ಗೋಕ್ಷೀರಮೇಕಂ ಬಹುಧೇನು ಜಾತಃ, ಒಂದು ದನದ ಹಾಲು ಬೇರೆ ಬೇರೆ ಬಣ್ಣದ ದನ, ಕಪ್ಪು ಇರ್ಬೋದು, ಕೆಂಪು ಇರ್ಬೋದು, ಬಿಳಿ ಇರ್ಬೋದು. ಅದು ಹಾಲಿನ ಗುಣ ಅಂತೂ ಅದೇ, ಸ್ನಿಗ್ಧತೆ, ಪರಿಶುದ್ಧತೆ, ಸ್ವಚ್ಛತೆ, ಅದು ಹಾಲಿನ ಗುಣ. ಅದೇ ರೀತಿ ಸುವರ್ಣಮೇಕಂ ಬಹು ಭೂಷಣಾನಿ, ಅಂದರೆ ಯಾವ ಒಂದು ಚಿನ್ನದಲ್ಲಿ ಮಾಡುವಂಥದ್ದು, ಅದು ಕಿವಿದ್ದು ಇರ್ಬೋದು, ಕುತ್ತಿಗೆದು ಇರ್ಬೋದು, ಸೊಂಟದ್ದು ಇರ್ಬೋದು, ಕೈದು ಇರ್ಬೋದು, ಕಾಲಿದು ಇರ್ಬೋದು. ಅದರಲ್ಲಿರುವಂಥ ಮೂಲ ಧಾತು ಅದು ಸುವರ್ಣ ಅಥವಾ ಚಿನ್ನ. ಹಾಗಿರುವಾಗ ದೇವೋ ಏಕಃ ಬಹುದೇಹಧಾರಿ, ಯಾರು ಬೇರೆ ಬೇರೆ ದೇಹದಲ್ಲಿ ಇರುವಂಥ ಧಾರಣೆ ಮಾಡಿರುವಂಥದ್ದು ಮೂಲ ತತ್ವ ದೇವರು ಒಬ್ಬನೇ ಅಂತ ಇಷ್ಟೊಂದು ವಿಶಾಲ ಮನೋಭಾವನೆಯನ್ನು ಇದ್ದಾಗ ಇದು ಒಂದು ಸಂಕುಚಿತ ತತ್ವ ಅಂತೇಳಿ ನನ್ನ ಮನಸ್ಸು. ಈಗ ಮೂಲ ಇಲ್ಲವೇ? ಹಾಗಾದರೆ ಇದೆ, ಮೂಲ ಇದೆ. ಆದರೆ ನಿಮ್ಮ ಗಮನಕ್ಕೆ ಅದು ಗೊತ್ತಿಲ್ಲ, ನಿಮಗೆ ತಿಳಿಯಲೇ ಇರುವಂಥ ವಿಚಾರಗಳು. ಅದಕ್ಕೆ ಗೊಂದಲ ಮಾಡಿ ಇರೋದಕ್ಕಿಂತ ಈಗ ನೀವು ನಿಮ್ಮ ಹಿರಿಯರು ನಿಮಗೆ ಏನು ಮೂಲ ಅಂತ ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿಕೊಂಡು ಬನ್ನಿ. ನಿಮಗೆ ಮೂಲದ್ದೇ ಪ್ರಶ್ನೆ ಅಂತೇಳಿ ಬಂದ ಕಾಲಕ್ಕೆ ಒಂದು ಸಂಕಲ್ಪ ಮಾಡಿ, ಯಾವ ಕಾಲಘಟ್ಟದಲ್ಲಿ ನಮಗೆ ಮೂಲ ಅಂತೇಳಿ ತಿಳಿದು ಬರ್ತದೋ ಅದನ್ನು ನಾನು ಬೇರೆಯವರು, ಯಾಕಂದರೆ ಮೂಲ ಅಂದರೆ ನಿಮಗೆ ಮೂಲ ಆದದ್ದು ನಿಮ್ಮ ಕುಟುಂಬದವರು ಎಲ್ಲರಿಗೂ ಮೂಲ ಆಗಬೇಕಲ್ಲ. ನಿಮ್ಮ ಒಬ್ಬರಿಗೆ ಅದು ಮೂಲ ಆಗುವುದಿಲ್ಲ, ಯಾವುದೇ ಒಬ್ಬನಿಗೆ ಅದು ಮೂಲ ಆಗುವುದಿಲ್ಲ. ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೂ ಅದು ಮೂಲ ಆಗೋದು. ಎಲ್ಲರನ್ನೂ ಏಕತ್ರಗೊಳಿಸುವುದು ಶಕ್ತಿ ಯಾರಬೇಕು? ಆ ಮೂಲದಲ್ಲಿರುವ ಶಕ್ತಿ ಇದೆ.
ಯಾಕೆ ಈ ಮೂಲತತ್ವ ಬಂತು ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಕಾರ್ಯ ಆಗುವಾಗ ನಾವು ಸಂಕಲ್ಪ ಮಾಡ್ತೀವಿ, ಇದು ನನ್ನ ಪರಂಪರೆ ಅಥವಾ ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಒಳಿತು ಮಾಡು ಅಂತ ಹೇಳುವ ಒಂದು ಭಾವನೆಯನ್ನು ನಾವು ಆ ಬಿಂಬದಲ್ಲಿ ಇರಿಸಿ ಪೂಜೆ ಮಾಡ್ತೀವಿ. ಹಾಗಾದರೆ ಅದು ಮಾತ್ರವೇ ಬಿಂಬವಾ? ಅಲ್ಲಿ ಜಿಜ್ಞಾಸೆ ಬರ್ತದೆ. ಅಲ್ಲಿ ಮಾತ್ರ ಇರುವುದಾ? ಈಗ ನೀವು ಹೋದಲ್ಲಿ ನೀವು ಆ ಸ್ಥಾನದಲ್ಲಿ ಇರುವಂಥದ್ದು ದೇವರಿಗೆ ನೀವು ನಡ್ಕೊಂಡ್ರಿ, ಅದು ದೇವರಲ್ವಾ ಅಂತೇಳಿ ಬರ್ತದೆ. ಒಂದು ಆ ತತ್ವ. ಇದೂ ಇಲ್ವಾ? ಹಾಗಾದರೆ ಇದೂ ಇದೆ, ಅದೂ ಇದೆ. ಅದು ನಿಮಗೆ ಆಚರಿಸಲಿಕ್ಕೆ ಯೋಗ್ಯವಾದಂಥ, ಇದು ನಿಮಗೆ ಗೊತ್ತಿಲ್ಲದೇ ಇರುವಂಥ, ತಿಳಿದ ಕಾಲಕ್ಕೆ ನಾವು ಬರ್ತೇವೆ. ನಿಮಗೆ ತಿಳಿಸುವಂಥ ಶಕ್ತಿ ಯಾರು ಮಾಡಬೇಕು? ನೀವು ನಂಬಿದ ಮೂಲ ದೈವ ಇದೆಯಲ್ಲ, ಅದು ಮಾಡಬೇಕು. ಮೂಲ ದೈವ, ಮೂಲನಾಗ, ಅದು ಏನೇ ಹೇಳಿ ನೀವು ಆ ಪರಿಸರಕ್ಕೆ ಹೋದರೆ ಅದನ್ನು ಅನುಸರಿಸಿದ್ರಿ, ತಪ್ಪೇನೂ ಇಲ್ಲ. ಅದರಲ್ಲಿರೋ ಅಂತರ್ಗತನಾದಂಥ ಶಕ್ತಿ ಅದೇ ಅಲ್ವ? ಹಾಗೆ ಆ ಒಂದು ನೆಲೆಯಲ್ಲಿ ಮೂಲದ ಅದು ತುಂಬ ಕಡೆ ತುಂಬ ಗೊಂದಲಗಳಿಗೂ ಕಾರಣ ಆಗಿದೆ. ಅದು ಇದಮಿತ್ತಮ್ ಅಂತೇಳಿ ಯಾವುದೇ ಒಂದು ಹೀಗೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಅವರವರ ಮನಸ್ಥಿತಿಗೆ ಹೊಂದಿಕೊಂಡು. ಕೇರಳದಲ್ಲಿ ಮನ್ನಾರ್ಸಲೆ ಅಂತೇಳಿ ಒಂದು ನಾಗಕ್ಷೇತ್ರ ಇದೆ. ಅಲ್ಲಿ ನಾಗಯಚ್ಚಿ ಅಂತೇಳಿ ಅವರು ಪಾಲನೆ, ಅಲ್ಲಿ ಎಲ್ಲವೂ ಮಹಿಳೆಯರೇ ಮಾಡುವಂಥದ್ದು. ಆವೇಶ ಬರಬಾರ್ದು ಅಂತೇನಿಲ್ಲ, ಅದಕ್ಕೆಲ್ಲ ನಿಯಮಾವಳಿಗೆ ಬದ್ಧನಾಗಿ ಆ ಪರಂಪರೆ ಇದ್ದರೆ ಬರ್ಬೋದು. ಈಗ ಇಲ್ಲಿ ತೀರ್ಥಹಳ್ಳಿ ಹತ್ರ ಒಂದು ಹೆಂಗಸಿನ ಮೇಲೆ ಬರ್ತದೆ. ತೀರ್ಥಹಳ್ಳಿ ಹತ್ರ ನಾನು ಕೇಳಿದೆ, ನಾನು ತುಂಬ ಅದ್ರ ಬಗ್ಗೆ ನಾಗಯಕ್ಷಿ ಕ್ಷೇತ್ರ ಅಂತೇಳಿಯೇ ಮಾಡಿದೆ. ನಾಗ ಬರುವುದು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ನಾಗ ಬರುವುದು ಆವೇಶ ಮಾತ್ರ ಬಿಟ್ಟರೆ ಮತ್ತೆಲ್ಲವೂ ನಾಗಯಕ್ಷಿಯೇ ನಿಮಗೆ ವಾಕ್ಯ ಕೊಡುವಂಥದ್ದು, ಎಲ್ಲವೂ ಅನುಷ್ಠಾನ ಎಲ್ಲವೂ ನಾವು ನಾಗಯಕ್ಷಿದೇ ಮಾಡಬೇಕಾಗ್ತದೆ. ನಮಗೆ ಉಪದೇಶ ಇರೋದು ನಾಗಯಕ್ಷಿ ಮಂತ್ರ. ಹಾಗಾಗಿ ಇದೆಯೇ ಅಂತೇಳಿದ್ರೆ ಇದೆ. ಎಷ್ಟು ಅದನ್ನು ಕಾರ್ಯಸಾಧ್ಯವಾಗಿ ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಬರ್ತದೆ, ಹೌ ಮಚ್ ಪ್ರಾಕ್ಟಿಕಲಿ ದೇ ಕ್ಯಾನ್ ಫಾಲೋ, ಇಟ್ ಈಸ್ ಅಪ್ ಟು ಡಿಫರೆಂಟ್, ಇಟ್ ಈಸ್ ದೇಯರ್ ಇಂಟರ್ಪ್ರಿಟೇಷನ್. ನೀವು ಅದನ್ನು ಮಾಡಲಿಕ್ಕೆ, ಯಾಕಂದರೆ ಸ್ತ್ರೀ ಸಹಜವಾಗಿ ಅವಳಿಗೆ ಅವಳದ್ದೇ ಆದಂಥ ಸಮಸ್ಯೆಗಳಿರ್ತವೆ. ಮಾಸಿಕವಾದಂಥ ಸ್ರಾವಗಳು, ಗರ್ಭಧಾರಣೆ, ಬಾಣಂತನ ಇತ್ಯಾದಿಗಳು, ಆಮೇಲೆ ಗರ್ಭಸ್ರಾವ ಅಂತ ಇಂಥದ್ದು ಸಂದರ್ಭದಲ್ಲಿ ತುಂಬ ದುರ್ಬಲಳಾಗ್ತಾಳೆ. ದುರ್ಬಲಳಾದಾಗ ಅವಳಿಗೆ ಅದನ್ನೆಲ್ಲವನ್ನು ಕಿರಿಕಿರಿಯುವಾಗ ಎಷ್ಟು ಸಾಧ್ಯ ಆಗ್ತದೆ. ನಮ್ಮಲ್ಲಿ ಮಾಡಬಾರದು ಅಂತ ಹೇಳುವಂಥದ್ದು ನಿಷೇಧ ಏನಿಲ್ಲ, ಆದರೆ ಅವಳ ದೈಹಿಕ ಸಾಮರ್ಥ್ಯವನ್ನು ನಾವು ನೋಡ್ತೇವೆ. ಹೀಗಿರುವಾಗ ಮಾಡಬಾರ್ದು ಅಂತ ಇಲ್ಲದೆ ಆದರೆ ಅದು ಬಹಳ ಕಾರ್ಯಸಾಧ್ಯ ಆಗಲಿಕ್ಕೆ ತುಂಬ ಕಷ್ಟ ಅಂತ ಹೇಳೋ ನೆಲೆಯಲ್ಲಿ ತುಂಬ ಕಡಿಮೆ ಇದೆ. ಕೆಲವು ಕ್ಷೇತ್ರದಲ್ಲಿ ಇದೆ. ಈಗ ನಾನು ಇದು ಹೇಳಿದೆ ನಿಮಗೆ, ಮನ್ನಾರ್ಸಲೆ, ಕೇರಳದ ತ್ರಿವೇಂದ್ರಂ ಹತ್ರ ಇರುವಂಥದ್ದು, ಅಲ್ಲಿ ಇದೆ. ಅಲ್ಲಿ ಹೆಂಗಸರಿಗೆ ಆವೇಶ ಬರುವಂಥದ್ದು. ನಾಗ ಮತ್ತು ದೈವಗಳು ನಾವು ಪ್ರತ್ಯೇಕವಂತೇಳಿ ನಾವು ಇದು ಮಾಡೋದಿಲ್ಲ. ಯಾಕಂದರೆ ಪ್ರಾಕೃತಿಕವಾದ ಶಕ್ತಿಗಳು, ಪ್ರಾಕೃತಿಕ ನೆಲೆಯಲ್ಲಿ ನಾವು ಆರಾಧನೆ ಮಾಡುವಾಗ ನಾಗ ಮತ್ತು ದೈವ ಒಂದೇ ಸ್ತರದಲ್ಲಿ ಬರ್ತದೆ. ಆರಾಧನೆ ಮಾಡುವಾಗ ನಾಗನಿಗೆ ಹೇಳಲ್ಪಟ್ಟ ಆರಾಧನೆಗಳೇ ಬೇರೆ. ದೈವಗಳಲ್ಲಿಯೂ ಸಹ ನೀವು ಹೇಳಿದ ನಾವು ಪಾಲನೆ ಮಾಡಿಕೊಂಡು ಬರುವಾಗ ಸಾತ್ವಿಕವಾಗಿ ಬರೀ ತಂಬಿಟ್ಟು ಇತ್ಯಾದಿಗಳನ್ನು ಮಾಡುವಂಥದ್ದು ಪ್ಯೂರ್ ವೆಜಿಟೇರಿಯನ್ ದೈವಗಳು ಇದೆ, ನಾನ್ ವೆಜಿಟೇರಿಯನ್ಗಳೇ ಇದೆ, ಕೆಲವು ಎಡೆಬಡಿಸಿ ಅಗೆಲ್ ಹಾಕುವಂಥದ್ದು ದೈವಗಳು ಇದ್ದಾವೆ. ಇವೆಲ್ಲ ಅವರವರ ಆಚರಣೆಗಳಿಗೆ ಅನುಗುಣವಾಗಿ ಅಷ್ಟೇ ಬಿಟ್ಟರೆ ನಾಗ ಮತ್ತು ದೈವನಿಗೆ ಮೂಲಭೂತವಾಗಿ ಯಾವುದೇ ಬದಲಾವಣೆ ಉಂಟಂತ ನನಗೆ ಅನಿಸೋದಿಲ್ಲ. ಬೇರೆ ವ್ಯತ್ಯಾಸ ಇದೆ. ಯಾಕಂದರೆ ಎಲ್ಲವೂ ಅನುಗ್ರಹವನ್ನು ಕೊಡಲಿಕ್ಕೆ ಬೇಕಾಗಿ ನಾವೇ ಮಾಡಿಕೊಂಡಂಥ ಎಲ್ಲ ವ್ಯವಸ್ಥೆಗಳು ಅಥವಾ ನಮ್ಮ ಪೂರ್ವಿಕರು ಅದನ್ನು ಪಾಲನೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಆ್ಯಡ್ ಮಾಡಲಿಕ್ಕಾಗಲಿ ಮಾಡದೇ ಇರೋದು ಎರಡೂ ನಮಗೆ ಅವಕಾಶ ಇಲ್ಲ. ದೇರ್ ಇಸ್ ನೋ ಆಪ್ಷನ್ ಫಾರ್ ದ್ಯಾಟ್. ಅಷ್ಟೇ. ತುಲ್ಲಲ್ ಅಂತ ಹೇಳುವಂಥದ್ದು ಒಂದು ಆಚರಣೆ ಇದೆ, ಅದು ಕೇರಳದಲ್ಲಿದೆ. ಇಲ್ಲಿ ನನಗೆ ಅದು ನನ್ನ ಗಮನಕ್ಕೆ ಇದುವರೆಗೂ ಬರಲಿಲ್ಲ. ಸರ್ಪಂ ತುಲ್ಲಲ್ ಅಂದರೆ ಸರ್ಪದ ಒಂದು ಆಟ, ತುಲ್ಲಲ್ ಅಂದರೆ ಆಟ, ತುಳಿದು ಇದು ಮಾಡುವಂಥದ್ದು. ನಮ್ಮಲ್ಲಿ ಈಗ ನಾವು ಡಕ್ಕೆ ಬಲಿ ಅಂತೇವೆ, ಆಟ. ಒಂದು ಡಕ್ಕೆ ಅಥವಾ ಏನೋ ಹಿಮ್ಮೇಳದಲ್ಲಿ ಇದ್ದರೆ ಅವರನ್ನು ಕುಣಿಸಿ ಅದರಿಂದ ಒಂದು ಅನುಗ್ರಹ ಪಡೆಯುವಂಥ ವಿಧಾನ ಸರ್ಪಕೋಲ. ಕೋಲ ಅಂದರೆ ಹಾಗೆಲ್ಲ ದೈವಕ್ಕೆ ನಾವು ಖುಷಿಪಡಿಸಿ ಅವರಿಂದ ಒಂದು ಅನುಗ್ರಹ ಪಡೆಯುವಂಥದ್ದು. ವರ್ಷಕ್ಕೆ ಒಂದು ಅಥವಾ ಆಯಾ ಕಾಲಕ್ಕೆ ಸುಗ್ಗಿಯೋ ಗೊಂತಲ್ಲಿ ಹೀಗೆ ಆಯಾ ಕಾಲಘಟ್ಟಕ್ಕೆ ಆ ಒಂದು ಆಚರಣೆಗೆ ಸರಿಯಾಗಿ ಮಾಡುವಂಥದ್ದು. ಡಕ್ಕೆ ಬಲಿ ಅಂತ ಹೇಳುವಂಥದ್ದು, ಡಕ್ಕೆ ಅಂದರೆ ಅದು ಶಿವನ ಗಣ. ಶಿವನಿಗೆ ಡಕ್ಕೆ ಕೈಯಲ್ಲಿ ಇರುವುದು ನಾವು ನೋಡ್ತೇವೆ. ಅವ ರುದ್ರ ತಾಂಡವ ಮಾಡುವಾಗ ಅವ ಡಕ್ಕೆ ಬಳಸಿ ಅವನಿಗೆ ಆ ಶಬ್ದ ಅವನಿಗೆ ಸ್ಟೆಪ್ಸ್ ಬರಲಿಕ್ಕೆ ನಾವು ಅಲ್ಲಿ ನಾಗನಿಗೆ ಒಂದು ಮಂತ್ರ ಇದೆ, ಡಕ್ಕಾನಾದ ನಿರತ ಅಥವಾ ಡಕ್ಕಾನಾದ ಪ್ರಿಯ, ನರ್ತನ ಪ್ರಿಯ. ಹೀಗೆಲ್ಲ ನಾವು ಅವನನ್ನು ಅಷ್ಟೋತ್ತರದಲ್ಲಿ ಮತ್ತು ಅರ್ಚನೆ ಮಾಡುವಾಗ ನಾವು ಹೇಳ್ತೇವೆ. ಯಾವುದೇ ಮನುಷ್ಯನಿಗಾಗಲಿ ದೇವರಿಗಾಗಲಿ ಇರುವಂಥ ಒಂದು ಮೂಲಭೂತ ಸಾಮ್ಯತೆ, ಅದು ಎಪ್ರಿಷಿಯೇಷನ್. ಸ್ತುತಿ ಹರ್ಷಿತಾಯ ನಮ, ಯಾರಿಗಾದರೂ ಎಪ್ರಿಷಿಯೇಟ್ ಮಾಡಿದರೆ ಖುಷಿ ಆಗೋದಿಲ್ಲ. ಅದೇ ರೀತಿ ಇದು
ನೀನು ಅಂಥವನು, ನೀನು ಇಂಥವನು, ನೀನು ಹಾಗೆ ಮಾಡಿದ್ದೀನಿ, ನೀನು ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಬೇಕು ಅಂತೇಳಿ ನಾವು ಅದಕ್ಕೆ ಕೇಳು. ನೀನು ರಾಕ್ಷಸರನ್ನು ಕೊಂದು ಅವರನ್ನು ಮಾಡಿದಿ, ಇದು ಮಾಡಿದಿ, ನನ್ನನ್ನು ಹಾಗೆ ಕಾಯಿ ಅಂತ ಹೇಳುವಂಥದ್ದು ತತ್ವ ಅಷ್ಟೇ. ಅದು ನಾಗಮಂಡಲದಲ್ಲಿ ವಿಸ್ತೃತವಾಗಿ ಮಾಡ್ತೇವೆ, ಡಕ್ಕೆ ಬಲಿಯಲ್ಲಿ ಸಣ್ಣದಾಗಿ. ಡಕ್ಕೆ ಬಲಿಯನ್ನು ನಾವು ಹೆಚ್ಚಾಗಿ ದೈವಗಳಿಗೆ ಮಾಡುವುದು ಪದ್ಧತಿ, ಬೆರ್ಮೆರಿಗೆ ಅಂದರೆ ಬ್ರಹ್ಮದೈವಕ್ಕೆ. ಹಾಗೆ ಮತ್ತು ಬೇರೆ ಎಲ್ಲ ಶಕ್ತಿಗಳು, ರಕ್ತೇಶ್ವರಿ ಅಥವಾ ಆಯಾ ಒಂದು ಪರಿಸರಕ್ಕೆ ಇರುವಂಥ ಶಕ್ತಿಗಳಿಗೆ ನಾವು ಡಕ್ಕೆ ಬಲಿ ಅಂದರೆ ಒಬ್ಬರು ವೈದ್ಯರು ಇರ್ತಾರೆ, ಅವರ ಸಣ್ಣ ಒಂದು ಮಂಡಲ ಬರೀತಾರೆ, ಅದರಲ್ಲಿ ಆ ದೇವರನ್ನು ಅಥವಾ ಆ ದೈವವನ್ನು ಆಹ್ವಾನಿಸ್ತಾರೆ, ಮತ್ತು ಆವೇಶಪಡಿಸಿ ಸುತ್ತುವರಿಸಿ ನೀನು ಅಂಥವ್ನು, ನೀನು ಇಂಥವನು, ನೀನು ಹಾಗೆ, ನೀನು ಹೀಗೆ, ಅದು ಮಾಡಿದಿ, ಇದು ಮಾಡಿದಿ, ಇದು ಮಾಡಬಾರ್ದಾಗಿತ್ತು, ಇದು ಮಾಡಿದಿ, ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಲಿಲ್ಲ, ಹೀಗೆಲ್ಲ ಹೇಳಿ ಒಂದು ಸಲ ಸಿಟ್ಟು ಬರಿಸ್ತಾರೆ, ಇನ್ನೊಂದು ಸಲ ಶಾಂತ ಮಾಡಿಸ್ತಾರೆ, ಕಡೆಗೆ ನಲಿಸಿ ನೀನು ಎಲ್ಲರಿಗೂ ಒಳ್ಳೆಯದು ಮಾಡುವನಾಗು ಅಂತೇಳಿ ಹೇಳಿ ಪ್ರಸಾದ. ಇದು ಡಕ್ಕೆ ಬಲಿಯಾಗಲಿ. ನಾಗಮಂಡಲದಲ್ಲಿಯೂ ಸಹ ಇಷ್ಟೇ. ನಾಗಮಂಡಲದಲ್ಲಿ ಅಪವಿತ್ರಗಳನ್ನು ಪ್ರಾರಂಭ ಮಾಡುವಾಗ ಪವಿತ್ರಗಳನ್ನು ಹಾಕಿಸ್ತಾರೆ, ಕಡೆಗೆ ಪವಿತ್ರಗಳನ್ನು ಅನ್ಲಾಕ್ ಮಾಡಿಸ್ತಾರೆ. ಇದು ನಾಗಮಂಡಲದ ತತ್ವ. ಅದಕ್ಕೆ ಇದಮಿತ್ತಮ್ ಅಂತೇಳಿ ಯಾವುದೇ ಒಂದು ಇದಿಲ್ಲ, ಅದು ವೈದ್ಯರೇ ನಿರ್ಣಯ ಮಾಡೋದು. ಅಲ್ಲಿ ವೈದಿಕ ವಿಧಾನ ಆದರೆ ಹೀಗೆ ಉಂಟು, ಇಷ್ಟೇ ಆಗಬೇಕು, ಹೋಮ ಇಷ್ಟೇ ಆಗಬೇಕು, ಇಷ್ಟೇ ಅಂತೇಳಿ. ಅಲ್ಲಿ ಇಲ್ಲ, ಅದು ಅವರದ್ದೇ ತತ್ವ. ಅಲ್ಲಿ ಅವರೇ ಆವೇಶ ಭರಿಸಿ ದೇವರನ್ನು ಅವ್ರ ಹತ್ರ ಬಿಟ್ಬಿಡೋದು, ಅವರೇ ಕುಣಿಸೋದು ಆ ಥರ. ಅದು ಡಕ್ಕೆ ಬಲಿ ಮತ್ತು ನಾಗಮಂಡಲದ ಒಂದು ವೈಶಿಷ್ಟ್ಯ. ಯಾಕೆ ಮಾಡುತ್ತಾರೆ ನಾಗಮಂಡಲ? ಯಾಕಂದರೆ ಮನುಷ್ಯನ ಮನಸ್ಸು ಅಥವಾ ಮನುಷ್ಯನ ಅಭಿಲಾಷೆಗಳು ತುಂಬ ವ್ಯಾಪ್ತವಾಗುವಂಥ, ಯಾವುದೋ ಒಂದು ಮಹತ್ವವಾದನ್ನು ಮಾಡಲಿಕ್ಕೆ ಮಹತ್ವವಾದನ್ನು ಕೊಟ್ಟರೆ ನನಗೆ ಆಗ್ತದೆ ಅಂತ ಹೇಳುವ ಒಂದು ಥಾಟ್ಸ್ ಅವನಿಗೆ. ಒಂದು ಬಿಸ್ನೆಸ್ಸಲ್ಲಿ ಒಂದು ಒಳ್ಳೇದು ಬಂತು, ದೇವರಿಗೆ ಒಂದು ನಾಗಮಂಡಲ ಮಾಡೋದು. ಕೆಲವು ಸಲ ಹೀಗೆ ನಾಗಮಂಡಲ ದರ್ಶನದಲ್ಲಿಯೇ ಹೇಳಿ ಮಾಡಿದ್ದು ಉಂಟು, ಅಥವಾ ಆವೇಶದಲ್ಲಿ ಬಂದು ಹೇಳಿದ್ದುಂಟು, ಅಥವಾ ಯಾವುದೋ ಒಂದು ಪ್ರಾಯಶ್ಚಿತ್ತಕ್ಕಾಗಿ ಮಾಡಿದ್ದು ಉಂಟು. ಯಾವುದೋ ಒಂದು ಗುರುತರವಾದಂತಹದ್ದು ನಾಗನ ಒಂದು ಹನನ ಆದದ್ದು ಅಥವಾ ಏನಾದರೂ ಸಮಸ್ಯೆ ಆಗಿ ನಾಗನ ಒಂದು ದೋಷಕ್ಕೆ ಒಳಗಾದ ಸಂದರ್ಭದಲ್ಲಿ ಅದರ ಪರಿಮಾರ್ಜನೆಗಾಗಿ ಪ್ರಶ್ನ ಮಾರ್ಗದಲ್ಲಿಯೋ ದರ್ಶನದಲ್ಲಿಯೋ ಹೇಳಿ ನಾಗಮಂಡಲವನ್ನು ಮಾಡುವಂಥ ಒಂದು ಕ್ರಮ ಇದೆ. ಅದು ಮೊದಲು ತುಂಬ ಕಡಿಮೆ ಇತ್ತು, ಮಧ್ಯ ತುಂಬ ಜಾಸ್ತಿ ಆಯಿತು, ಈಗ ಸಾಧಾರಣ ಮಟ್ಟಕ್ಕೆ ಬಂದು ಮುಟ್ಟಿದೆ ಅದು. ಈಗ ಅದಕ್ಕೆ ಒಂದು ಕಾರಣ ನಮ್ಮ ಡಿಮಾನಿಟೈಸೇಷನು ಇರ್ಬೋದು. ಅಂದರೆ ಪೂರ್ತಿ ಹಣವನ್ನು ಅಲ್ಲಿ ತಂದು ಸುರಿಯುವಂಥದ್ದು ಒಂದು ವಿಧಾನ ಇತ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಕೆಲವರಿಗೆ ಅದು ಬೇಸರ ಆದೀತು. ಅದು ಅಷ್ಟು ಮಟ್ಟಿಗೆ ತಲುಪುವಂಥದ್ದು ಅವಶ್ಯಕತೆಯೂ ಇದೆಯೋ ಇಲ್ಲವೋ ಅದನ್ನು ಭಜಕರು ಅಥವಾ ನಂಬುವರೆ ಅದನ್ನು ನಿರ್ಣಯ ಮಾಡಬೇಕು. ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ನಮ್ಮನ್ನು ಆಹ್ವಾನಿಸ್ತಾರೆ, ನಾವು ನಮ್ಮ ಕರ್ತವ್ಯ ಅಥವಾ ನಮ್ಮ ಪಾತ್ರವನ್ನು ನಿರ್ವಹಿಸಿ ಬರಬೇಕಾಗ್ತದೆ. ನಾಗಬನ ಅಂದರೆ ನಾಗಬನದ ಹಾಗೆ ಇರಬೇಕು. ನಾಗ ತುಂಬ ತಂಪು ಜೀವಿ, ಡೆಲಿಕೇಟ್, ಶೀತರಕ್ತ ಪ್ರಾಣಿ. ಅವ ಇರಲಿಕ್ಕೆ ಯಾವ ಥರ ಇರಬೇಕು? ಬಿಸಿಲು ಬರಬಾರ್ದು. ಅವನಿಗೆ ಬೇಕಾದಂಥ ಆಹಾರದ ವ್ಯವಸ್ಥೆಯೂ ಸಹ ಅಲ್ಲಿ ಹುಳ ಉಪ್ಪಟಿಗಳಾಗಲಿ ಇಲಿಗಳಾಗಲಿ ಇರಬೇಕು. ಆ ಇಲಿಗಳಿಗೆ ಆಹಾರವೂ ಅಲ್ಲೇ ಸಿಗಬೇಕು. ಹಣ್ಣಿನ ಗಿಡವೂ ಇರಬೇಕು. ಆವಾಗ ಹಣ್ಣನ್ನು ತಿನ್ನಲಿಕ್ಕೆ ಇಲಿ ಬರ್ತದೆ. ನೀವು ಪೊದ್ದೋಲು ಕೊಡ್ತೀರಿ, ಗೊತ್ತಿಲ್ಲ ನಿಮಗೆ, ನಾಗನ ಪ್ರಾರ್ಥನೆ ಆದಮೇಲೆ ಪೊದ್ದೋಲು ಕೊಡ್ತೀವಿ. ಪೊದ್ದೋಲು ಕೊಡೋದು ಯಾಕೆ? ಅದನ್ನು ತಿನ್ನಲಿಕ್ಕೆ ಇಲಿಗಳು ಬರ್ತವೆ. ಇಲಿಗಳು ಬಂದಾಗ ಇಲಿ ಅವನಿಗೆ ಆಹಾರ ಆಗ್ತದೆ. ಇವೆಲ್ಲವೂ ಜೈವಿಕ ಚಕ್ರಕ್ಕೆ ಪರಿಪೂರ್ಣವಾಗಿ ನಾವು ಇರಬೇಕು ಅಷ್ಟೇ. ನಾಗಬನ ಅಂತ ಹೇಳಿದ್ರೆ ಅದೊಂದು ಬಯೋ ಸರ್ಕಲ್. ನೀವು ಇಕೋ ಬ್ಯಾಲೆನ್ಸ್ ಅಂತ ಹೇಳ್ತೀರಲ್ಲ, ಅದು. ಅಲ್ಲಿ ನಾಗ ಒಂದು ಕೊಂಡಿ, ಮತ್ತೆ ಉಳಿದವೆಲ್ಲವೂ ಮತ್ತೆ ಬೇರೆ ಬೇರೆ ಕೊಂಡಿಗಳು. ಆ ಕೊಂಡಿಗಳು ಸಂಪೂರ್ಣ ಆಗಬೇಕಾದ್ರೆ ಇದುವೇ, ಅದಕ್ಕೆ ಯೋಗ್ಯವಾದಂಥ ಒಂದು ವ್ಯವಸ್ಥೆ ಇರೋದು. ಅದು ನಾಗಬನದಲ್ಲಿ. ನಿಮ್ಮ ಕಾಂಕ್ರೀಟು, ಟೈಲ್ಸು, ಮಾರ್ಬಲು ಬರ್ಬೋದು. ಬಂದರೂ ಅದ್ರ ಸುತ್ತಮುತ್ತ ಅಷ್ಟು ನೆರಳಂತು ಮಾಡುವಂಥದ್ದು ಅಥವಾ ಜೈವಿಕವಾಗಿ ಇರಬೇಕು, ಲೈವ್ನೆಸ್ ಇರಬೇಕು. ಇದೆಲ್ಲ ನಿಮಗೆ ಲುಕ್ ಕೊಡ್ಬೋದು, ಬಟ್ ನಾಟ್ ದ ಲೈವ್ಲಿನೆಸ್. ಲೈವ್ಲಿನೆಸ್ ಅಂದರೆ ಏನು? ದುಂಬಿಗಳು ಬರಬೇಕು, ಹಕ್ಕಿಗಳು ಬರಬೇಕು, ಹುಳಗಳು ಬರಬೇಕು, ಬೇರೆ ಎಲ್ಲ ಪ್ರಾಣಿಗಳು ಬರಬೇಕು. ಆವಾಗಲ್ಲಿ ಲೈವ್ಲಿನೆಸ್, ಪರಿಮಳ ಬರ್ತದೆ, ಬಣ್ಣದ ಹೂ ಇರ್ತದೆ, ನಿಮ್ಮ ಮನಸ್ಸಿಗೆ ಕೂತವರಿಗೆ ಒಂದು ಅನುಭೂತಿ ಬರ್ತದೆ. ಇವೆಲ್ಲವೂ ಜೈವಿಕತೆಯಲ್ಲಿ ನಿಮ್ಮ ಕಾಂಕ್ರೀಟ್ ಬಿಲ್ಡಿಂಗ್ನಲ್ಲಿ, ದೇವಸ್ಥಾನದಲ್ಲಿ ಬರಲಿಕ್ಕೆ ಎಷ್ಟು ಸಾಧ್ಯ ಇದೆ? ಬನದಲ್ಲಿಯೇ. ಬನ ಅಂದರೆ ಅದನ್ನು ಅಪೇಕ್ಷೆ ಪಡುವನು ಸಹ ಬನವನ್ನೇ ಇದು ಮಾಡ್ತಾರೆ. ಇನ್ನು ಅದು ಬಿಂಬಗಳು ಬರೀ ನಿಮಗೆ ಒಂದು ಆಚರಣೆಗೆ ಬೇಕಾಗಿ ಬಿಟ್ಟರೆ, ಬಿಂಬದಲ್ಲಿ ದೇವರು ಉಂಟಂತ ನಾವು ತರಿಸುವುದು ಅವನೇ ಮೂಲಕ, ನಮ್ಮ ವೈದಿಕ ಮಂತ್ರಗಳಲ್ಲಿ ನಾವು ತರಿಸ್ತೇವೆ. ಬಿಟ್ಟರೆ ಆ ಒಂದು ಸಾನ್ನಿಧ್ಯ ಅಥವಾ ಆ ಒಂದು ಪರಿಸರದಲ್ಲಿ ನೀವು ಅದನ್ನು ಉಂಟು ಮಾಡ್ಕೊಂಡು. ನಾಗನಿಗೆ ಎರೆಯುವ ಹಾಲು ಹೇಗಿರಬೇಕು ನೋಡಿ. ಕಾಲಾಯ ತಸ್ಮೈ ನಮಃ. ಆ ಒಂದು ಘಟ್ಟಕ್ಕೆ ನಾವು ಮುಟ್ಟಿದ್ದೇವೆ. ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ದನಗಳು ಇದ್ದ ಒಂದು ಕಾಲಘಟ್ಟ ಇತ್ತು. ಈಗ ದನ ಅಂದರೆ ಬರೀ ನಂದಿನಿ ಹಾಲೇ ಪಡೆಯುವಂಥದ್ದು. ಯಾಕಂದರೆ ದನ ಸಾಕೋದು ತುಂಬ ಸವಾಲಿನ ವಿಚಾರ. ಮನೆಯಲ್ಲಿ ದನ ಸಾಕಬೇಕಾದ್ರೆ ಒಬ್ಬರು ಎಕ್ಸ್ಕ್ಲೂಸಿವ್ಲಿ ಅದನ್ನು ನೋಡ್ಕೊಳ್ಳಿಕ್ಕೆ ಬೇಕು.
ಅಂಥ ಒಂದು ಕಾಲಘಟ್ಟವನ್ನು ಮೀರಿ ನಾವು ಮುಂದೆ ಹೋಗಿದ್ದೇವೆ. ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ ಬಂದು ಒಂದು ಗಂಡು ಒಂದು ಹೆಣ್ಣು ಒಂದು ಮಗು. ಆ ಒಂದು ಕಾಲಘಟ್ಟ ಬರುವಾಗ ಮನೆಯಲ್ಲಿ ದನಕ್ಕೆ ಹಾಕಿದ್ರದ್ದು ಯಾರು ಮಾಡಿ? ದನಕ್ಕೆ ಹಾಲು, ಅದ್ರ ಹುಲ್ಲು ಸೆಗಣಿ ಅದು ಇದು, ಅದರ ಬಾಯಾರಿಕೆ, ಅದರದ್ದು ಸ್ವಚ್ಛಗೊಳಿಸ್ಬೇಕು, ಅದಕ್ಕೆ ಕರು ಉಂಟು, ಅದ್ರ ದನ ಕರಿಬೇಕು, ಇದೆಲ್ಲ ಸವಾಲುಗಳೇ. ಆವಾಗ ನಮಗೆ ಅದು ಜೀವನದ ಒಂದು ಕ್ರಮವೇ ಆಗಿ ಹೋಗಿತ್ತು. ಆವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ದನ ಕರೀಲಿಕ್ಕೆ ಹೋಗ್ತಿದ್ರು, ಒಬ್ಬರು ಬಾಯರ್ ಹಾಕ್ತಿದ್ರು, ಒಬ್ಬರು ಹುಲ್ಲು ತರ್ತಿದ್ರು, ರಾತ್ರಿ ಕಟ್ತಿದ್ರು. ಹೀಗೆ ಆವಾಗ ಒಂದು ಅದು ಒಂದು ನಮ್ಮ ಜೀವನದ ದೈನಂದಿನ ಜೀವನದ ಒಂದು ಭಾಗವೇ ಆಗಿತ್ತು. ಅವರು ನಮ್ಮ ಒಂದು ಕುಟುಂಬದ ಒಂದು ಸದಸ್ಯರೇ ಆಗಿ ಇದ್ದ ಕಾಲ ಇತ್ತು. ಆವಾಗೆಲ್ಲ ತುಂಬ ನಿಯಮಗಳು. ದನ ಕರು ಸತ್ತ ದನದ ಹಾಲು ನಾವು ನಾಗನಿಗೆ ಹಾಕ್ತಿರಲಿಲ್ಲ ಇತ್ತು ಒಂದು ಕಾಲದಲ್ಲಿ. ಈಗ ನಿಮಗೆ ನಂದಿನಿಯಲ್ಲಿ ಯಾವ ದನ ಹಾಕಿದಾರೋ, ಎಮ್ಮೆದು ಹಾಕಿದಾರೋ, ಆಡಿದ ಹಾಲು ಹಾಕಿದಾರೋ ನಿಮಗೆ ಗೊತ್ತಾ? ಅವರು ಪ್ಲಾಸ್ಟಿಕ್ನಲ್ಲಿ, ಕೆಲವರು ಎಲ್ಲಿವರೆಗೆ ಅಂದರೆ ಪ್ಲಾಸ್ಟಿಕ್ ಇದ್ದಲ್ಲಿ ಪ್ಲಾಸ್ಟಿಕ್ಕೇ ತಂದಿಡ್ತಾರೆ ದೇವರು. ಪ್ಲಾಸ್ಟಿಕ್ಕಿನ ಮುರಿದು ಯಾವುದಾದ್ರೂ ಒಂದು ಗಾಜಿನ ಬಾಟ್ಲು ಅಥವಾ ಒಂದು ತಾಮ್ರದ್ದು ಅಥವಾ ಸ್ಟೀಲ್ ಬಾಟ್ಲು ಎಲ್ಲ ತರ್ಬೋದಲ್ವ, ಅದು ಸಹ ಮಾಡೋದಿಲ್ಲ. ಇನ್ನು ಕೆಲವರು ತೆಗೆದು ಕುಡಿದು ಬಿಸಾಡಿದ ಕೋಕೋ ಕೋಲಾ ಬಾಟ್ಲಿಯಲ್ಲೂ ತಂದು ಹಾಲು ಕೊಡೋರು ಇದ್ದಾರೆ. ಅದು ಯಾಕಂದರೆ ಯದ್ಭಾವಂ ತದ್ಭವತಿ. ನೀವು ಹೇಗೆ ನೀವು ನಿಮಗೆ ಪ್ರೆಸೆಂಟ್ ಮಾಡ್ತೀರಿ, ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಿ. ಇದು ಮೂಲ ತತ್ವ. ನೀವು ಒಳ್ಳೆಯದಾಗಿ ಒಳ್ಳೆಯ ವಸ್ತುಗಳನ್ನು ಕೊಟ್ಟು ಒಳ್ಳೆಯ ವಿಧಾನದಲ್ಲಿ ನೀವು ಅನುಷ್ಠಾನ ಮಾಡಿದ್ರಂತಾದರೆ ನಿಮಗೆ ಒಳ್ಳೆಯದೇ ಬರ್ತದೆ. ಇದು ತತ್ವ. ಇನ್ನು ದೇವರಿಗೆ ಅಲಂಕಾರ, ಈ ಹೂವು ಹಣ್ಣು ಎಲ್ಲ ಅವನಿಗೆ ಬೇಕು, ಬೇಡ. ಬೇಕಾದದ್ದು ನಮಗೆ. ಅಲಂಕಾರ ಯಾರಿಗೆ ಬೇಕು? ಬಿಂಬೋಸಿ ಪ್ರತಿಬಿಂಬಿಸಿ. ಯಾಕಂದರೆ ಬಿಂಬವನ್ನು ಚಂದ ಮಾಡಿದರೆ ಆ ಬಿಂಬದಲ್ಲಿ ನಾವು ನಮ್ಮನ್ನೇ ನೋಡ್ಕೊಳ್ತೇವೆ. ಆ ಅಲಂಕಾರ ನಮಗೆ ಮಾಡಿದೆವು ಅಂಥೇಳಿ ನಾವು ಸಂಭ್ರಮ ಪಡ್ತೇವೆ. ಯು ಆರ್ ಸೆಲೆಬ್ರೇಟಿಂಗ್. ಸೆಲೆಬ್ರೇಷನ್ ಅಂತ ಹೇಳುವಾಗ ಒಂದು ಅಲಂಕಾರ ಬಂದರೆ ಅಥವಾ ಒಂದು ಆಹಾರವೋ ಹಣ್ಣು ಹಂಪಲನ್ನು ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸಿದಾಗ ಅದೊಂದು ನಿಮಗೆ ಒಂದು ಅನುಭೂತಿ ಕೊಡ್ತದೆ. ಅದಕ್ಕೋಸ್ಕರ ಇವೆಲ್ಲವೂ ಬೇಕಾಗ್ತದೆ. ಹಾಗೆ ಶುದ್ಧತೆ ಇರಬೇಕು. ಅದು ನಿಮಗೆ ಹಾಲು ಒಂದೇ ಅಲ್ಲ, ಇವನ್ ಹಣ್ಣುಗಳು. ಈಗ ನಿಮಗೆ ಸಿಗುವ ಹಣ್ಣುಗಳು ಎಲ್ಲಿ ಸರಿಯಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಬರ್ತದೆ. ಎಲ್ಲವೂ ಹಾರ್ಮೋನ್ಸು ಅದು ಇದೆಲ್ಲ ಕೊಟ್ಟದ್ದೇ. ಅಂದರೆ ನಾಗ ಆವೇಶ ಅಂತ ಹೇಳುವಂಥದ್ದು ಇಲ್ಲಿನಿಂದ ಬರಬೇಕು, ಬೆನ್ನುಗುರಿಯಿಂದ. ಯಾಕಂದರೆ ಅವರಲ್ಲಿ 24/7 ಅವರಲ್ಲಿ ಇರ್ತದೆ, ನಾಗನ ಅಧಿಷ್ಠಾನ ಇರ್ತದೆ. ಯಾಕಂದರೆ ಅವರಿಗೆ ಆ ಒಂದು ಸ್ಪೈನಲ್ಲಿ ಮೂಲಾಧಾರದಲ್ಲಿ ಅದು ಅವರು ಅದನ್ನು ತರಿಸಿದಾಗ ಬರ್ತದೆ, ಅದು ನಿರ್ಗಮನ ಮಾಡಿದಾಗ ಒಳಗೆ ಹೋಗ್ತದೆ ಅಂತ ಹೇಳುವಂಥದ್ದು ಒಂದು ತತ್ವ.